ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಪಾದಯಾತ್ರೆಗಳ ದಂಡು ಹರಿದು ಬರ್ತಾ ಇದೆ. ಸುಮಾರು 40,000ಕ್ಕೂ ಅಧಿಕ ಪಾದಯಾತ್ರೆಗಳು ಧರ್ಮಸ್ಥಳದತ್ತ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ಇಲ್ಲಿಗ ಮಾಡಿಕೊಳ್ಳಲಾಗ್ತಾ ಇದೆ. ಬಹಳ ವಿಶೇಷವಾಗಿ ಮುಖ್ಯ ದ್ವಾರ ಯಾವ ರೀತಿಯಾಗಿ ರೆಡಿಯಾಗಿದೆ ಅನ್ನುವಂಥ ನೋಡಿದರೆ, ಅದರ ಜೊತೆಗೆ ಇಲ್ಲಿ ಪಾದಯಾತ್ರೆಗಳಿಗೆ ಉಚಿತ ಆರೋಗ್ಯ ಸೇವೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಆಶ್ರಯದಲ್ಲಿ 4 ಕಡೆ ಇಂತಹ ಒಂದು ಉಚಿತ ಆರೋಗ್ಯ ಸೇವೆ ಇದೆ. ಅದರ ಜೊತೆಗೆ ಇಲ್ಲಿ ಮಾಹಿತಿ ಕಚೇರಿಯನ್ನು ಒದಗಿಸಲಾಗುತ್ತೆ. ಇಲ್ಲಿರ್ತಕ್ಕಂತಹ ಈ ಕಚೇರಿಗಳಲ್ಲಿ ಬೇರೆ ಬೇರೆ ಸೇವೆಗಳು, ಇಲ್ಲಿ ಉಚಿತವಾದಂತಹ ಪಾನೀಯ ಸೇವೆ, ತಂಪು ಪಾನೀಯದ ಸೇವೆ, ಅದರ ಜೊತೆಗೆ ಇಲ್ಲಿ ಒಂದು ಪೊಲೀಸ್ನ ಹೊರಟಾಣೆಯೂ ಕೂಡ ಇರ್ತದೆ. ಎಲ್ಲ ಸಂಪೂರ್ಣವಾಗಿ ಈ ಒಂದು ಪಾದಯಾತ್ರೆಗಳಿಗೆ ನೆರವಾಗೋದಕ್ಕೆ, ಪಾದಯಾತ್ರೆಗಳು ಇಲ್ಲಿಗೆ ಆಗಮಿಸಿದಾಗ ಅವರಿಗೆ ಸಂಪೂರ್ಣವಾದಂತಹ ಸಹಾಯ ಹಸ್ತವನ್ನು ಚಾಚೋದಕ್ಕೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಗೈಡ್ ಮಾಡೋದಕ್ಕೆ ಇಲ್ಲಿ ಒಂದು ಮಾಹಿತಿ ಕಚೇರಿ ಇರ್ಬೋದು, ಕಚೇರಿಗಳನ್ನು ತೆರೆಯಲಾಗಿದೆ. ಇದರಲ್ಲಿ ಈಗಾಗಲೇ ಪೂರ್ವ ತಯಾರಿಗಳಾಗಿದ್ದು ನಾಳೆ ಬೆಳಗ್ಗೆಯಿಂದಲೇ ಈ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಬೆಳಗ್ಗೆ ಅಂತಂದರೆ ಮಾರ್ಚ್ 6ನೇ ತಾರೀಕಿನಿಂದ ಇದು ಕಾರ್ಯಾರಂಭಿಸಲಿಕ್ಕಿದೆ. ಈಗಾಗಲೇ ಒಂದಷ್ಟು ಪಾದಯಾತ್ರೆಗಳು ಕ್ಷೇತ್ರವನ್ನು ತಲುಪಿದ್ದಾರೆ ಮತ್ತು ಅವರು ದರ್ಶನವನ್ನು ಮಾಡಿ ವಾಪಸ್ಸು ಕೂಡ ಆಗಿರುವಂಥದ್ದು. ಒಟ್ಟು 40,000ಕ್ಕೂ ಅಧಿಕ ಪಾದಯಾತ್ರೆಗಳು ಇಲ್ಲಿಗೆ ಬರುವಂತಹ ಸಾಧ್ಯತೆಗಳಿವೆ. ಈ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಪ್ತ ಕಾರ್ಯದರ್ಶಿ ವೀರು ಶೆಟ್ಟಿ ಅವರು ಒಂದಷ್ಟು ಮಾಹಿತಿ ನೀಡಿದ್ದಾರೆ. ಅವರು ಏನು ಮಾಹಿತಿ ನೀಡಿದ್ದಾರೆ ನೋಡಿ. ಪಾದಯಾತ್ರೆಗಳನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಾಗ್ತದೆ. ಸರ್, ಹೇಗಿದೆ ತಯಾರಿಗಳು? ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವ ಮಹಾಶಿವರಾತ್ರಿಯ ಪಾದಯಾತ್ರಿಗಳನ್ನು ಇಲ್ಲಿ ಗೌರವದಿಂದ ನಾವು ಸ್ವಾಗತಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಪಾದಯಾತ್ರಿಗಳು ಶ್ರೀ ಕ್ಷೇತ್ರವನ್ನು ತಲುಪ್ತಾ ಇದ್ದಾರೆ. ಇವತ್ತು ಕೆಲವು ತಂಡಗಳು ಇಲ್ಲಿ ಶ್ರೀ ಕ್ಷೇತ್ರವನ್ನು ತಲುಪಿ ದೇವರ ದರ್ಶನ ಮಾಡಿ ಹಿಂದಿರುಗಿದ್ದಾರೆ. ಈ ವರ್ಷ ಪ್ರತಿ ವರ್ಷದಾಗಿ ಸಾಧಾರಣ ಒಂದು 35,000 ರಿಂದ 40,000 ಪಾದಯಾತ್ರಿಗಳು ಬರುವಂಥ ನಾವು ನಿರೀಕ್ಷೆ ಇದೆ. ಯಾಕಂದರೆ ಈಗ ಆಲ್ರೆಡಿ ಅವರು ಇಲ್ಲಿ ಬರುವಂಥದ್ದನ್ನು ನಮ್ಮ ಕಚೇರಿಯಲ್ಲಿ ಬುಕ್ ಮಾಡಿರ್ತಾರೆ. ಅವರಿಗೆ ನಾವು ರಿಪ್ಲೈ ಮಾಡ್ತೇವೆ. ಅವರಿಗೆ ಎಲ್ಲೆಲ್ಲಿ ನಾವು ಎಕೊಮಡೇಷನ್ ಮಾಡಿದ್ದೇವೆ ಅಂದರೆ, ಎಕೊಮಡೇಷನ್ ಅಂದರೆ ಸಾಕೇತದಲ್ಲಿ, ರಜತಾದ್ರಿಯಲ್ಲಿ, ಗಾಯತ್ರಿಯಲ್ಲಿ, ಇದರಲ್ಲಿ ನಮ್ಮ ಶರಾವತಿಯಲ್ಲೆಲ್ಲ ಅವರಿಗೆ ಎಕೊಮಡೇಷನ್ನ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಗಂಗೋತ್ರಿಯಲ್ಲಿ ಕೂಡ ಹೊರಗಡೆ ಶಾಮಿಯಾನ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಇಲ್ಲಿ ಈ ಮಹಾದ್ವಾರದಲ್ಲಿ ನಾಳೆಯಿಂದ ನಾವು ಕಚೇರಿಯನ್ನು ಉದ್ಘಾಟನೆ ಮಾಡಿಸಿ, ನಾಳೆಯಿಂದ ಇಲ್ಲಿ ಮಾಹಿತಿಗಾಗಿ ಮಾಹಿತಿ ಕೇಂದ್ರವನ್ನು ತೆರೀತೇವೆ. ಆಮೇಲೆ ಉಚಿತ ಔಷಧವನ್ನು ನೀಡಲಿಕ್ಕಾಗಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಎಲ್ಲ ವೈದ್ಯರುಗಳು, ಸಿಬ್ಬಂದಿಗಳು ಇಲ್ಲಿ ಬಂದು ಯಾತ್ರಾರ್ಥಿಗಳಿಗೆ ಸೇವೆ ಮಾಡ್ತಾರೆ. ಹಾಗೆಯೇ ಬೇರೆ ಕಡೆಯಿಂದ ಕೂಡ, ಬೆಂಗಳೂರಿಂದ ಕೂಡ ಒಂದು 4-5 ಜನ ವೈದ್ಯರುಗಳು ಇಲ್ಲಿ ಬಂದು ಉಚಿತ ಸೇವೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಈಗಾಗಲೇ ಅವರು ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ತಲುಪಿದ್ದಾರೆ. ಹಾಗೆ ಇಲ್ಲಿ ಉಚಿತ ಪಾನೀಯವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇಲ್ಲಿ ಪೊಲೀಸನ ಹೊರಟಾಣೆಯನ್ನು ಕೂಡ ಒಂದು ಕಚೇರಿಯಲ್ಲಿ ನಾವು ಓಪನ್ ಮಾಡಿದ್ದೇವೆ. ಹಾಗೆ ಬಸ್ಸಿನ ಪ್ರಯಾಣಕ್ಕೂ ಕೂಡ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ತಿಳಿಸಲಿಕ್ಕೆ ಮಾಹಿತಿ ಕಚೇರಿಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಈ ಮಹಾಶಿವರಾತ್ರಿ ತಯಾರಿಯಾಗಿ ಈಗಾಗಲೇ ಸತ್ಯನಪಲ್ಕೆ, ಚಾರ್ಮಾಡಿ, ಆಮೇಲೆ ಬೂಡ್ಜಾಲು, ಆಮೇಲೆ STM ಹಾಸ್ಪಿಟಲ್ನ ಎದುರುಗಡೆ 4-5 ಕಡೆ ನಾವು ಮೆಡಿಕಲ್ ಕ್ಯಾಂಪನ್ನು ಕೂಡ ತೆರೆದಿದ್ದೇವೆ. ಅಲ್ಲಿ 4 ಕಡೆ ಕೂಡ ನಿನ್ನೆಯಿಂದಲೇ ಸೇವೆಗಾಗಿ ಸಿದ್ಧವಾಗಿದೆ. ಈಗಾಗಲೇ ತುಂಬ ಪಾದಯಾತ್ರಿಗಳು ಬಂದು ಅಲ್ಲಿ ಸೇವೆಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಸೇವೆಗಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಇಲ್ಲಿಗೆ ಬೇಕಾದ ಯಾತ್ರಾರ್ಥಿಗಳು ಬಂದಾಗ ಏನಾದರೂ ಅಪಾಯ ಆದ ಸಂದರ್ಭದಲ್ಲಿ ನಾವು ನಮ್ಮ STM ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಆ್ಯಂಬುಲೆನ್ಸನ್ನು ಕೂಡ ಒಂದು 18 ಗಂಟೆ ಇಲ್ಲಿ ತಿರುಗುವ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಆ ಸರ್ಕಾರಕ್ಕೂ ನಾವು 108 ಆ್ಯಂಬುಲೆನ್ಸ್ಗೆ ಕೂಡ ನಾವು ಮನವಿ ಮಾಡಿದ್ದೇವೆ. ಅದರಂತೆ ನಾಳೆ ಅವರು ಕೂಡ ವ್ಯವಸ್ಥೆ ಮಾಡ್ತಾರೆ. ಹಾಗೆ ನಾವು ಎಲ್ಲ ಕ್ಷೇತ್ರದ ವತಿಯಿಂದ ನಮ್ಮ ಸರ್ಕಾರವನ್ನು, ಆಮೇಲೆ KSRTC, ಆಮೇಲೆ ಆರೋಗ್ಯ ಇಲಾಖೆ ಇವರೆಲ್ಲರಿಗೂ ಕೂಡ ವಿನಂತಿ ಪತ್ರವನ್ನು ಮಾಡಿ ಸಹಕರಿಸುವಂತೆ ನಾವು ಅವರನ್ನು ಕೇಳಿಕೊಂಡಿದ್ದೇವೆ. ಅವರೆಲ್ಲರೂ ನಮ್ಮ ಜೊತೆ ನಾಳೆಯಿಂದ ನಮ್ಮನ್ನು ಸಹಕರಿಸ್ತಾರೆ. ಆಮೇಲೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಊಟದ ವ್ಯವಸ್ಥೆ ಮಹಾಶಿವರಾತ್ರಿಯಂದು ಪ್ರತಿ ವರ್ಷದಲ್ಲಿ ರಾತ್ರಿ ಊಟದ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕಾಗಿ ಬೆಂಗಳೂರಿನಿಂದ ತುಂಬ ಭಕ್ತಾದಿಗಳು ಬಂದು ಉಚಿತವಾಗಿ ಊಟವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅನ್ನಪೂರ್ಣದ ಹಿಂಭಾಗದಲ್ಲಿರುವ ದೊಡ್ಡ ಮೈದಾನದಲ್ಲಿ ಒಂದು 4-5 ತಂಡಗಳು ಬಂದು ಉಚಿತವಾಗಿ ರಾತ್ರಿ ಇಡೀ ಊಟವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಹೈಸ್ಕೂಲ್ ಗ್ರೌಂಡಿನಲ್ಲಿ ಕೂಡ ಒಂದು ಬೆಂಗಳೂರಿನವರು ದಾನಿಗಳು ಬಂದು ಅವತ್ತು ಇಡೀ
ಶಿವರಾತ್ರಿ ಅಂದು 8ನೇ ತಾರೀಕು ಬೆಳಗಿನಿಂದ 9ನೇ ತಾರೀಕು ಬೆಳಗಿನ ತನಕ ಕೂಡ ಉಚಿತವಾಗಿ ಆಹಾರ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಧನ್ಯವಾದ ಸರ್. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾಶಿವರಾತ್ರಿಗೆ ಸಜ್ಜಾಗಿರುವಂತಹ ರೀತಿ, ಜೊತೆಗೆ ಪಾದಯಾತ್ರಿಗಳನ್ನು ಯಾವ ರೀತಿ ಸ್ವಾಗತಿಸಬೇಕು, ಅವರಿಗೆ ಯಾವ ರೀತಿ ಗೈಡ್ ಮಾಡಬೇಕು ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ತುಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.